ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಆಶ್ರಯದಲ್ಲಿ ಸ್ವಾಮಿ ವಿವೇಕಾನಂದರ ಚಿಕಾಗೋ ಭಾಷಣದ 132ನೇ ವರ್ಷಾಚರಣೆ ಪ್ರಯುಕ್ತ ನಡೀತಾ ಇರುವಂತಹ ವಿವೇಕ ವಿಜಯ ಉಪನ್ಯಾಸದ ಪೂರ್ವಭಾವಿಯಾಗಿ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಬಂದಿರುವಂತಹ ಎಲ್ಲ ಪತ್ರಕರ್ತ ಮಿತ್ರರಿಗೆ ಮೊಟ್ಟ ಮೊದಲನೇದಾಗಿ ಸ್ವಾಗತವನ್ನು ಕಾಲೇಜಿನ ಪರವಾಗಿ ಕೋರ್ತಾ ಇದ್ದೇವೆ. ನಮ್ಮ ಜೊತೆ ಇವತ್ತಿರುವಂತಹವರು ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಅಧ್ಯಕ್ಷರಾದ ಶ್ರೀ ರವೀಂದ್ರ ಪಿ ಅವರು, ಅದೇ ರೀತಿ ಕೋಶಾಧಿಕಾರಿಯಾಗಿರುವಂತಹ ಶ್ರೀ ಸಚಿನ್ ಶೆಣೆ ಮತ್ತು ನಮ್ಮ ಕಾಲೇಜಿನ ಆಡಳಿತ ಮಂಡಳಿಯ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಕೃಷ್ಣ ಪ್ರಸನ್ನ, ಅದೇ ರೀತಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಶ್ರೀ ದೇವಿಚರಣ್ ರೈ ಅವರು, ಇವರೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈಗ ಕಾರ್ಯಕ್ರಮದ ಬಗ್ಗೆ ನಮ್ಮ ಕಾಲೇಜಿನ ಅಧ್ಯಕ್ಷರಾದಂತಹ ಶ್ರೀ ದೇವಿಚರಣ್ ರೈ ನಮ್ಮ ಕಾಲೇಜಿನ ಅಧ್ಯಕ್ಷರಾದಂತಹ ಶ್ರೀ ರವೀಂದ್ರ ಪಿ ಸರ್ ಇವರು ನಿಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ವಾಮಿ ವಿವೇಕಾನಂದರು ಜಗತ್ತು ಕಂಡಂಥ ಒಬ್ಬ ಶ್ರೇಷ್ಠ ಸಂತ. ಭಾರತದ ಒಂದು ವೈಚಾರಿಕ ದೃಷ್ಟಿಕೋನವನ್ನು ಇಡೀ ಜಗತ್ತಿಗೆ ಪ್ರಚುರಪಡಿಸಿದಂಥ ಒಬ್ಬ ಮಹಾನ್ ಮೇಧಾವಿ. ಚಿಕಾಗೋದ ಸರ್ವಧರ್ಮ ಸಮ್ಮೇಳನದಲ್ಲಿ ಅವರು ಮಾಡಿದಂಥ ಒಂದು ಐತಿಹಾಸಿಕ ಭಾಷಣ ಭಾರತ ಅಂದರೆ ಏನು ಅಂತ ಹೇಳೋದನ್ನು ಜಗತ್ತಿಗೆ ಅದು ತೋರಿಸಿತ್ತು. ಇದರ ಪರಿಣಾಮವಾಗಿ ಭಾರತದ ಬಗ್ಗೆ ಇದ್ದಂಥ ಒಂದು ತಪ್ಪು ಕಲ್ಪನೆ ಏನಿತ್ತೋ, ಅಪನಂಬಿಕೆ ಏನಿತ್ತೋ, ಅದನ್ನು ಆ ಕಾಲದಲ್ಲಿ 132 ವರ್ಷಗಳ ಹಿಂದೆ ದೂರ ಮಾಡೋದಕ್ಕೆ ಸಾಧ್ಯ ಆಯಿತು. ಸೊ ಇಂಥ ಒಬ್ಬ ಶ್ರೇಷ್ಠ ಸಂತನ ಹೆಸರಿನಲ್ಲಿ ಕಳೆದ 60 ವರ್ಷಗಳಿಂದ ನೆಹರು ನಗರದ ವಿವೇಕಾನಂದ ಕ್ಯಾಂಪಸ್ನಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಈ ಸಂದರ್ಭದಲ್ಲಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಆಶ್ರಯದಲ್ಲಿ ನಾವು ಪ್ರತಿ ವರ್ಷ ಸೆಪ್ಟೆಂಬರ್ 11ನೇ ತಾರೀಕಿಗೆ ಒಂದು ಕಾರ್ಯಕ್ರಮ ಮಾಡ್ತೇವೆ. ವಿವೇಕಾನಂದರು ಭಾಷಣ ಮಾಡಿದಂಥ ದಿವಸ. ಕಳೆದ ವರ್ಷವೂ ಈ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ 11ಕ್ಕೆ ಮಾಡಿದ್ವಿ. ಅನಿವಾರ್ಯ ಕಾರಣಗಳಿಂದಾಗಿ ಸೆಪ್ಟೆಂಬರ್ 11ಕ್ಕೆ ಆಗಲಿಲ್ಲ, ಅದು ಅಕ್ಟೋಬರ್ 11ನೇ ತಾರೀಕಿಗೆ ನಡೀತದೆ. ಆ ಕಾರ್ಯಕ್ರಮಕ್ಕೆ ಕಳೆದ ವರ್ಷವೂ ಚಕ್ರವರ್ತಿ ಸೂಲಿಬೆಲೆ ಅವರು ಬಂದಿದ್ದರು. ಈ ಕಾರ್ಯಕ್ರಮದ ಒಂದು ಪೂರ್ತಿ ದಿವಸ ಕಾರ್ಯಕ್ರಮ ನಡೀತದೆ. ಅದರಲ್ಲಿ ವಿಶೇಷವಾಗಿ ನಮಗೆ ಮಾಧ್ಯಮದಿಂದ ಸಹಕಾರ ಬೇಕಾಗಿರುವಂಥದ್ದು, ಸಂಜೆ ಸಾರ್ವಜನಿಕರಿಗಾಗಿ ಒಂದು ಕಾರ್ಯಕ್ರಮ ಮಾಡ್ತೇವೆ. ಆ ಕಾರ್ಯಕ್ರಮದಲ್ಲಿ ನಮ್ಮ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಒಂದು ಸಭಾಂಗಣ ಇದೆ, ವೈದೇಹಿ ಅಂತ. ಆ ಸಭಾಂಗಣದಲ್ಲಿ ಚಕ್ರವರ್ತಿ ಸೂಲಿಬೆಲೆಯವರು ಸಿಂಧೂರ ಅನ್ನುವಂಥ ವಿಷಯದ ಮೇಲೆ ಮಾತಾಡ್ತಾರೆ. ಸಿಂಧೂರ ಭಾರತದ ವಿಶ್ವರೂಪ ದರ್ಶನ ಅಂತ ವಿಷಯ. ಸಿಂಧೂರ ಅಂದರೆ ಭಾರತದ ಒಂದು ಮೌಲ್ಯ. ಹಣೆಗೆ ಹಾಕುವಂಥ ತಾಯಂದಿರದ್ದು ಹಣೆಗೆ ಹಾಕುವಂಥ ಸಿಂಧೂರಕ್ಕೆ ನಮ್ಮ ದೇಶದಲ್ಲಿ ಭಾಳ ದೊಡ್ಡ ಮೌಲ್ಯ ಇದೆ. ಆ ಮೌಲ್ಯ ಏನು ಅಂತ ಅವ್ರು ಹೇಳ್ತಾರೆ. ಹಾಗೆ ಆ ಹೆಸರಿನಲ್ಲಿ ನಮ್ಮ ದೇಶ ಈ ವರ್ಷ ಮಾಡಿರುವಂಥ ಸಿಂಧೂರ ಆಪರೇಷನ್, ಪಾಕಿಸ್ತಾನದ ಭಯೋತ್ಪಾದಕರನ್ನು ಹೊಡೆದುರುಳಿಸಿರುವಂಥ ಒಂದು ರೋಮಾಂಚಕಾರಿ ಕ್ಷಣ, ಇದರ ಬಗ್ಗೆ ಅವರು ಮಾತಾಡ್ತಾರೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಪುತ್ತೂರು ನಗರ ಮತ್ತು ಆಸುಪಾಸಿನ ಎಲ್ಲ ಸಾರ್ವಜನಿಕ ಸಜ್ಜನರು, ಆಸಕ್ತರು, ಈ ವಿಷಯಾಸಕ್ತರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಅದಕ್ಕೋಸ್ಕರ ಮಾಧ್ಯಮದ ಮಿತ್ರರು ಇದಕ್ಕೆ ಒಂದು ವಿಶಾಲವಾದ ಪ್ರಚಾರವನ್ನು ಕೊಡಬೇಕನ್ನೋಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ಕೊಳ್ತೇವೆ. ಹಾಗೆ ಈ ಕಾರ್ಯಕ್ರಮದ ಜೊತೆಯಲ್ಲಿ ಇನ್ನೆರಡು ಕಾರ್ಯಕ್ರಮಗಳು ನಡೀತದೆ. ಬೆಳಿಗ್ಗೆ 9:30 ಗಂಟೆಗೆ ಸರಿಯಾಗಿ ನಮ್ಮ ಕ್ಯಾಂಪಸ್ನಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗಾಗಿ, ಕಳೆದ ವರ್ಷವೂ ಇದನ್ನು ನಡೆಸಿದ್ವಿ ನಾವು, ವಿದ್ಯಾರ್ಥಿಗಳಿಗಾಗಿ ವಿವೇಕಾನಂದರ ಕುರಿತಾದಂಥ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನಡೀತದೆ. ಎರಡನೇ ಅವಧಿಯಲ್ಲಿ 11:30 ಗಂಟೆಗೆ ಮಧ್ಯಾಹ್ನ ಅದು ಶಿಕ್ಷಕರಿಗಾಗಿ ನಡೀತದೆ. ಬೇರೆ ಬೇರೆ ಶಾಲೆಗಳ ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅವರಿಗೆ ಶಿಕ್ಷಣ ಕೇಂದ್ರಿತವಾದಂಥ ಭಾಷಣ, ಅದು ಕೂಡ ಚಕ್ರವರ್ತಿ ಸೂಲಿಬೆಲೆಯವರು ನಡೆಸಿಕೊಡ್ತಾರೆ. ಆಮೇಲೆ ಕೊನೆಗೆ ಸಂಜೆ ಸಾರ್ವಜನಿಕರಿಗಾಗಿ ನಡೆಯುವಂಥ ಕಾರ್ಯಕ್ರಮ ಸೆಪ್ಟೆಂಬರ್ 11ಕ್ಕೆ ನಡಿಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ನಾವು ಅದನ್ನು ಅಕ್ಟೋಬರ್ 11ಕ್ಕೆ ನಾವು ನಡೆಸಿದ್ವಿ. ಚಕ್ರವರ್ತಿಯವರು ಅವರ ತಂದೆ ತೀರ್ಕೊಂಡಂಥ ಸಂದರ್ಭದಲ್ಲಿ ಅದು ಕಾರ್ಯಕ್ರಮ ನಿಶ್ಚಯ ಆಗಿತ್ತು. ಅದನ್ನು ಅಕ್ಟೋಬರ್ 11ಕ್ಕೆ ಮುಂದೂಡಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಸೊ ಇದಕ್ಕೆ ಸಂಬಂಧಪಟ್ಟ ಯಾವುದಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ವಿಷಯ ಇರೋದು ಇಷ್ಟೇ. ಬೆಳಗಿನ ಕಾರ್ಯಕ್ರಮ ನಮ್ಮ ಕಾಲೇಜು ವಿದ್ಯಾರ್ಥಿಗಳಿಗಷ್ಟೇ. ಹೌದು, PUCಯ ಒಂದು ವಿಭಾಗದ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಮಾತ್ರ, ಅದಕ್ಕಿಂತ ಹೆಚ್ಚು ಸೇರಿಸಲಿಕ್ಕೆ ಆಗೋದಿಲ್ಲ. ಒಂದು PUCಯಲ್ಲೇ ನಮ್ಮದು 850 ಮಕ್ಕಳಾಗ್ತಾರೆ. ಸೆಕೆಂಡ್ PUCಯಲ್ಲೇ ಅದಕ್ಕಿಂತ ಹೆಚ್ಚು ದೊಡ್ಡ ಸೇರಿಸೋ ಹಾಲ್ ಇಲ್ಲ ಅಲ್ಲಿ. ಹಾಗಾಗಿ ಅಮಿತ್ ಶಾ ಬಂದ ಸೇಮ್ ಕಾರ್ಯಕ್ರಮ ಅಲ್ಲ.
ಅಲ್ಲ, ಅಮಿತ್ ಶಾ ಸುಬ್ರಹ್ಮಣ್ಯಕ್ಕೆ ಒಂದು BJP ಕಾರ್ಯಕ್ರಮಕ್ಕೆ ಬಂದವರು ನಮ್ಮ ಕ್ಯಾಂಪಸ್ಗೆ ಅನಿರೀಕ್ಷಿತವಾಗಿ ಬಂದದ್ದು. ಅವಾಗ ಎಲ್ಲ ವಿದ್ಯಾರ್ಥಿಗಳನ್ನು ಸೇರಿಸಿದ್ವಿ. ಹಾಗಾದರೆ ಜನವರಿ 12ಕ್ಕೆ ವಿವೇಕಾನಂದ ಜಯಂತಿ ಮಾಡ್ತೇವೆ, ಅದು ಬೇರೆ. ಅದು ಇಡೀ ಕ್ಯಾಂಪಸ್ನ ಮಕ್ಕಳನ್ನು ಸೇರಿಸ್ತೇವೆ. ಅದರಲ್ಲೊಂದು 7,000 ವಿದ್ಯಾರ್ಥಿಗಳು ಗ್ರೌಂಡಲ್ಲಿ ಸೇರ್ತಾರೆ. ಅದು ದೊಡ್ಡ ಕಾರ್ಯಕ್ರಮ. ಇದು PU ಮಾತ್ರ, ಎಕ್ಸ್ಕ್ಲೂಸಿವ್ಲಿ ಫಾರ್ PU ಕಾಲೇಜ್. ಹೌದು, ದೊಡ್ಡ ಸಾರ್ವಜನಿಕರಿಗೆ 4:15 ಗಂಟೆ. ಹೌದು ಹೌದು ಹೌದು, 4:15 ಗಂಟೆಗೆ. 6 ಗಂಟೆಗೆ ಮುಗೀತದೆ. ಅದು PU ಕಾಲೇಜಿನ ವೈದೇಹಿ ಸಭಾಂಗಣದಲ್ಲಿ ಆಗ್ತದೆ. ಕಳೆದ ವರ್ಷ ನಾವು ಇದನ್ನು ಮಾಡಬೇಕಾದ್ರೆ ಸ್ವಲ್ಪ ಸಂಖ್ಯೆ ಕಂಡಾಪಟ್ಟೆ ಸೇರ್ಬೋದು ಅಂತ ಭಯದಲ್ಲಿ ನಾವು ಆಮಂತ್ರಣ ಕೊಟ್ಟವ್ರನ್ನ ಮಾತ್ರ ಕರೆಯುವುದು ಅಂತ ನಾವೊಂದು ಆಮಂತ್ರಣ ಕೊಟ್ಟಿದ್ದೆವು. ಅದು ಅಷ್ಟಕ್ಕೂ ಜನ ಕೊಟ್ಟವರು ಬಂದಿದ್ದರು, ಯಾರು ಬಾಕಿ ಆಗಲಿಲ್ಲ. ಈ ವರ್ಷ ಸ್ವಲ್ಪ ಅದನ್ನು ವಿಸ್ತಾರ ಮಾಡುವಂಥ ನಮ್ಮಲ್ಲಿ ವ್ಯವಸ್ಥೆ ಇದೆ, ಸ್ವಲ್ಪ ಹೆಚ್ಚು. ಅಂದರೆ ಒಳ್ಳೆಯ ವಿಷಯ ಹೆಚ್ಚು ಜನಕ್ಕೆ ತಲುಪಲಿ ಅಂತಷ್ಟೇ, ಬೇರೇನಿಲ್ಲ. ಜನ ಸೇರಿಸೋದು ಉದ್ದೇಶ ಅಲ್ಲ. ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇತ್ಯಾದಿ ಏನಾದರೂ ಕೇಳ್ಬೋದು. ಇಲ್ಲಿ ವ್ಯವಸ್ಥೆ ಮಾಡಿದಂಥ ವಿವಿಧ ರೀತಿ ಬಂದಂಥ ಎಲ್ಲ ಪತ್ರಕರ್ತ ಮಿತ್ರರಿಗೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ವತಿಯಿಂದ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಅದೇ ರೀತಿ ಬಂದಂಥ ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷರಿಗೆ, ಕೋಶಾಧಿಕಾರಿಗಳಿಗೆ, ನಿರ್ದೇಶಕರಿಗೆ, ಅದೇ ರೀತಿ ಪ್ರಾಂಶುಪಾಲರಿಗೆ ಧನ್ಯವಾದ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, LED ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461.